ವಾಹನ ಸಂಚಾರಕ್ಕೆ ರಸ್ತೆ ಕಾಣದಷ್ಟು ಧೂಳು. ಇದು ನಮ್ಮ ಬಂಟ್ವಾಳದ ಕಲ್ಲಡ್ಕದ ಚಿತ್ರಣ. ಇಲ್ಲಿ ಮಳೆಗೆ ರಸ್ತೆ ಎಲ್ಲ ಕೆಸರು ಗದ್ದೆಯಾಗಿದೆ. ಮಳೆ ನಿಂತರೆ ಧೂಳು ಡ್ರೈವಿಂಗ್ ಮಾಡಿದಷ್ಟು ಕೆಟ್ಟದಾಗಿದೆ. ಅನಾರೋಗ್ಯದ ಬಾಗಿಲು ಬಡಿದಿದೆ. ಧೂಳಿನಿಂದ ಕೆಮ್ಮು ದಮ್ಮು ವ್ಯಾಧಿ ಬಾಧೆ ಶುರುವಾಗಿದೆ. ರಸ್ತೆಯನ್ನ ಸರಿ ಮಾಡಿಕೊಡಿ ಎಂದು ಕಲ್ಲಡ್ಕದ ಸಾರ್ವಜನಿಕರು ಸಂಸದರಲ್ಲಿ ಮನವಿ ಮಾಡಿದಾಗ ಮರುದಿನದಿಂದಲೇ ಸಮಸ್ಯೆ ಪರಿಹಾರಕ್ಕೆ ಕ್ರಮ ಕೈಗೊಳ್ಳುವಂತೆ ಹೆದ್ದಾರಿ ಇಲಾಖೆಗೆ ಸೂಚನೆ ನೀಡಲಾಗಿತ್ತು. ಇದು ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಸಾರ್ವಜನಿಕ ದೂರಿನ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಅಧಿಕಾರಿಗಳ ಮತ್ತು ಗುತ್ತಿಗೆದಾರರ ಜೊತೆ ಸಭೆ ನಡೆಸಿ ಸೂಚನೆ ನೀಡಿದ ಬಳಿಕ ಅದರ ದೃಶ್ಯ ಇದಾಗಿದೆ. ಅಂದ್ರೆ ಇಲಾಖೆ ಮತ್ತು ಗುತ್ತಿಗೆದಾರರಿಗೆ ಸಂಸದರ ಮಾತಿನ ಬಿಸಿ ತಟ್ಟಿಲ್ಲ ಎಂದರ್ಥ. ಒಂದು ರೀತಿಯಲ್ಲಿ ಜನರ ಜೀವನಕ್ಕೆ ಮತ್ತು ಸಂಚಾರಕ್ಕೆ ವಿರುದ್ಧವಾದ ರೀತಿಯಲ್ಲಿ ಕಂಪನಿ ಕೆಲಸ ಮಾಡುತ್ತಿದೆ ಎಂಬ ಆರೋಪಗಳು ಕೇಳಿ ಬರ್ತಿದೆ.